ನಮ್ಮದು ಬ್ಯಾಂಕಿಂಗ್ ವ್ಯವಹಾರ. ಸಿಂಧೂ ನದಿಯ ನೀರು ಇರಲಿ, ಅವರ ಗಡಿ ವಿವಾದವಿರಲಿ, ಅದು ನಮಗೆ ಸಂಬಂಧಿಸಿದ ವಿಷಯವಲ್ಲ ಎಂದು ವಿಶ್ವ ಬ್ಯಾಂಕ್ ಅಧ್ಯಕ್ಷರಾದ ಅಜಯ್ ಬಂಗಾ ಹೇಳಿದರು. 1960ರಲ್ಲಿ ಭಾರತ ಪಾಕಿಸ್ತಾನದ ಸಿಂಧೂ ನದಿಯ ವಿವಾದವು ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಒಪ್ಪಂದವಾಗಿತ್ತು. ಆದರೆ ಅದಕ್ಕೆ ಮೊದಲು ಈ ನದಿ ವಿವಾದದಲ್ಲಿ ವಿಶ್ವ ಬ್ಯಾಂಕು ಒಪ್ಪಂದಕ್ಕೆ ಬರುವಂತೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ವಿಶ್ವ ಬ್ಯಾಂಕು ಒತ್ತಾಯ ಹಾಕಿತ್ತು. ಅದರ ಮೇಲೆಯೇ ಮುಂದೆ ನೀರು ಹಂಚಿಕೆಯ ಒಪ್ಪಂದ ಆಗಿತ್ತು. ಅವೆಲ್ಲ ಹಳೆಯ ವಿಷಯ. ಈಗ ಬ್ಯಾಂಕಿಂಗ್ ಬಿಟ್ಟು ಅದರಲ್ಲೆಲ್ಲ ತಲೆ ಇಡಲು ನಾವು ತಯಾರಿಲ್ಲ ಎಂದು ಬಂಗಾ ಹೇಳಿದ್ದಾರೆ. ಸಾಲ ಯಾರಿಗೆ ಕೊಡಬೇಕು, ಕೊಡಬಾರದು ಎಂಬುದು ಒಂದು ದೇಶ ಮತ್ತು ನಮ್ಮ ನಡುವಣ ಹಿಂದಿನ ವ್ಯವಹಾರವನ್ನು ಅವಲಂಬಿಸಿರುತ್ತದೆಯೇ ಹೊರತು ಯಾವುದೇ ದೇಶದ ಒತ್ತಡವನ್ನಲ್ಲ. ಆದರೆ ಯಾರು ಬೇಕಾದರೂ ಮನವಿ ಮಾಡಲು ತಡೆಯೇನೂ ಇಲ್ಲ ಎಂದು ಅವರು ಹೇಳಿದರು. 2023ರಲ್ಲಿ ಅಜಯ್ ಬಂಗಾ ವಿಶ್ವ ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರ ಅಧಿಕಾರಾವಧಿ 5 ವರ್ಷ ಇರುತ್ತದೆ. Volkswagen Mangalore, Airport Road, Yeyadi, Mangalore. Volkswagen.